ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ತೇಜ ಅಂತ, ಪ್ರೇಮ ಚಿತ್ರದ ನಾಯಕ ನಟ. ಇದು ನನ್ನ ಮೊದಲನೇ ಸಿನಿಮಾ ಅಂದ್ರೂ ತುಂಬ ಖುಷಿ ಇತ್ತು. ಒಳ್ಳೆ ಕಥೆನ ಮಾಡಿದ್ದೀವಿ, ಮತ್ತು ಕಥೆನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಮಲೆನಾಡು ಕಡೆ ಕುಂದಾಪುರದ ಸೈಡಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಚಿತ್ರಕ್ಕೆ ಎಲ್ಲರ ಸಹಕಾರ ಇತ್ತು. ಅದರಲ್ಲಿ ನಮ್ಮ ರಮೇಶ್ ಪಂಡಿತಣ್ಣ ಮತ್ತು ನಮ್ಮ ಸುನೇತ್ರ ಮೇಡಮ್ಮು, ಪಾರ್ಥ ಅವರು, ನಮ್ಮ ನಿರ್ದೇಶಕರು ಶಿವಮೊಗ್ಗಿರಿ, ಮತ್ತು ಕಾಮಿಡಿಯಾಗಿ ನಮ್ಮ ದನಿಕ್ ಅವ್ರು ಮಾಡಿದ್ದಾರೆ. ಇದಕ್ಕೆಲ್ಲ ಬಂಡವಾಳ ಹೂಡಿದ್ದು ನನ್ನ ತಾಯಿ ಗಂಗಮ್ಮ ಅವರು, ಮತ್ತು ಪದ್ಮ ಅವರು ನನ್ನ ಜೋಡಿಯಾಗಿ ಮಾಡಿದ್ದಾರೆ. ಇನ್ನೊಬ್ಬರು ಬರಬೇಕಿತ್ತು, ಯಶಸ್ವಿನಿ ಅಂತ. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸ್ವಲ್ಪ ಹೈದರಾಬಾದ್ ಶೂಟಿಂಗ್ ಇದ್ದೀನಿ ಅಂದರು. ಸರಿ, ಅರ್ಜೆಂಟಾಗಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ, ಬರೋಕ್ಕಾಗಿಲ್ಲ. ದಯವಿಟ್ಟು ಅವ್ರ ಪರವಾಗಿ ನಾನು ಕ್ಷಮೆ ಕೇಳಿದ್ದೀನಿ. ಹಾಗೆ ನಮ್ಮ ಸಾಹಿತಿಗಾರ, ನಮ್ಮ ಸಿನಿಮಾಗೆ 2 ಮಧುರವಾದ ಸಂಗೀತ, ಅದಕ್ಕೆ ಸಾಹಿತ್ಯನ ಬರೆದಿರೋರು ನಮ್ಮ ಕಿನ್ನಲ್ ರಾಜು ಅವರು. ಇನ್ನೊಂದು ವಿಚಾರ ಅಂದರೆ, ಮುಂಚಿತವಾಗಿ ನಾವು ಪ್ರೆಸ್ ಮೀಟ್ ಮಾಡಬೇಕಿತ್ತು. ಚಂದ್ರಶೇಖರ್ ಅವರು ಹೇಳಿದರು, ಸರ್ 1 ವೀಕ್ ಮುಂಚೆ ಮಾಡೋಣ ಅಂತ. ಎಲ್ಲ ಪ್ರಿಪೇರ್ ಆಗಿದ್ದು. ಕಾರಣ ಏನಂದ್ರೆ, ಅಪ್ಲೋಡ್ ಮಾಡಿಸ್ಬೇಕಿತ್ತು. ಅರ್ಜೆಂಟಾಗಿ 24ನೇ ತಾರೀಕು ಡೇಟ್ ಫಿಕ್ಸ್ ಆಗೋಯ್ತು. ನಮ್ಮ ಬೋಗಣ್ಣ 26th ರಿಲೀಸ್ ಮಾಡೋಕ್ಕೆ ಡೇಟ್ ಫಿಕ್ಸ್ ಮಾಡಿಬಿಟ್ರು. ಸರಿ, ಅರ್ಜೆಂಟಾಗಿ ಚೆನ್ನೈಗೆ ಹೋಗಿ ಅಪ್ಲೋಡ್ ಮಾಡಿಸ್ಬೇಕು. ಅಲ್ಲೇ 3-4 ಡೇಸ್ ಆಗೋಯ್ತು. ಆ ಕಾರಣಕ್ಕೆ ನಾವು ಪ್ರೆಸ್ ಮೀಟ್ ಮಾಡ್ಕೊಳಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆದ್ರೂ ನಿಮ್ಮ ಕಡೆಯಿಂದ ನಮ್ಗೆ ತುಂಬ ಸಪೋರ್ಟ್ ಆಗಿದೆ. ಮಾಧ್ಯಮದವರಾಗಲಿ, ಮೀಡಿಯಾದವರು ಎಲ್ಲರೂ ನಮಗೆ ಪತ್ರಿಕೋದ್ಯಮವರು ತುಂಬ ಹೆಲ್ಪ್ ಮಾಡಿದ್ದೀರಾ, ಬರೆದಿದ್ದೀರಾ ಚೆನ್ನಾಗಿ. ಅದು ಭಾರಿ ಖುಷಿ ಆಗ್ತಾ ಇದೆ. ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ 5 ಪಾಯಿಂಟ್ ಕೊಟ್ಟಿದ್ದಾರೆ ಸ್ಟಾರು. ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ವ್ಯೂವರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಗಳ ಸಪೋರ್ಟು ಸದಾ ನಮ್ಮಂಥ ಹೊಸ ಪ್ರತಿಭೆಗಳ ಮೇಲೆ ಸದಾ ಇರಬೇಕು, ಆಶೀರ್ವಾದ ಅಂತ ನಮ್ಮ ಟೀಮ್ ಪರವಾಗಿ ಹಾಗೂ ನನ್ನ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದಗಳಿಲ್ಲ ಅಂದರೆ ನಾವು ಹೊಸ ಪ್ರತಿಭೆಗಳು ಹೊರಗಡೆ ಬರೋಕ್ಕಾಗಲ್ಲ. ಮೊದಲನೇ ಅಭಿಮಾನಿಗಳಂತೀವಲ್ಲ, ಅದಕ್ಕಿಂತ ಮೊದಲು ನೀವುಗಳು ನಿಮ್ಮ ಗೈಡ್ಗಳಿಂದ ನಾವು ಮುಂದೆ ಬರೋಕ್ಕೆ ಸಾಧ್ಯ. ನಾವು ಯಾರು, ನಾವು ಹೇಗೆ ಎಲ್ಲ ತಿಳಿಸೋರೆ ನೀವೇನು ಹೇಳ್ತೀರೋ ಅದನ್ನೇ ನಮ್ಮ ಜನಗಳು ನೋಡೋದು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು. ಮೊದಲಿಗೆ ನಮ್ಮ ಗುರುಗಳಾಗಿ ನೀವುಗಳೇ. ನಿಮ್ಮ ಸಹಕಾರ, ಸಪೋರ್ಟು ದಯವಿಟ್ಟು ಸದಾ ನಮ್ಮ ಈ ಟೀಮ್ ಮೇಲೆ ಮತ್ತು ನನ್ನ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ದಯವಿಟ್ಟು ಹೀಗೆ ಇರಲಿ. ತಪ್ಪು ಒಪ್ಪುಗಳಿದ್ರೆ ದಯವಿಟ್ಟು ನಿಮ್ಮ ಬಳಿ ಹಾಕೊಳ್ಳಿ. ಏನೇ ಇದ್ರೂ ದಯವಿಟ್ಟು ತಿದ್ಕೊಂತೀವಿ ಹೇಳಿ.